ಉಡುಪಿ ಜಿಲ್ಲೆಯಾದ್ಯಂತ ಅವಧಿ ಮೀರಿಯೂ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಮದ್ಯದಂಗಡಿಗಳ ವಿರುದ್ಧ ವಿಶೇಷವಾದ ವರದಿ ಬಿತ್ತರಿಸಿದ್ದ ನಮ್ಮ ಕುಡ್ಲ ವಾಹಿನಿಗೆ ಇದೀಗ ಫಲಶ್ರುತಿ ಸಿಕ್ಕಿದೆ. ಅವಧಿ ಮೀರಿ ಮದ್ಯ ಸರಬರಾಜು ಮಾಡುವ ಮದ್ಯದಂಗಡಿಗಳ ವಿರುದ್ಧ ಕಠಿಣವಾದ ಕಾನೂನು ಕ್ರಮವನ್ನು ಕೈಗೊಳ್ಳುವುದಾಗಿ ಅಬಕಾರಿ ಡಿಸಿ ಟಿಎಂ ಶ್ರೀನಿವಾಸ್ ಇದೀಗ ಎಚ್ಚರಿಕೆಯನ್ನು ನೀಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಅವಧಿಗೂ ಮುನ್ನ ಮತ್ತು ಅವಧಿ ಮೀರಿ ವೈನ್ ಶಾಪ್ಗಳು ಕಾರ್ಯಾಚರಿಸ್ತಾ ಇರೋದು ಗಮನಕ್ಕೆ ಬಂದಿದೆ. ಅದರಿಂದ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕ್ರಮ ವಹಿಸುವುದಾಗಿ ಅವರು ಎಚ್ಚರಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ನಮ್ಮ ಕುಡ್ಲ ವಾಹಿನಿ ಈ ಬಗ್ಗೆ ವಿಶೇಷವಾದ ವರದಿಯೊಂದನ್ನು ಪ್ರಕಟಿಸಿತ್ತು. ಉಡುಪಿ ನಗರದ ಸಿಟಿ ಬಸ್ ನಿಲ್ದಾಣ ಸಮೀಪದಲ್ಲಿ ಅವಧಿಗೂ ಮುನ್ನ ವೈನ್ ಶಾಪ್ಗಳು ತೆರೆದು ಮದ್ಯ ಸರಬರಾಜು ಮಾಡ್ತಾ ಇದ್ದ ಬಗ್ಗೆ ವರದಿ ಬಿತ್ತರವಾಗಿತ್ತು. ಏನೇನು ನನ್ಗೆ ಅರ್ಥ ಆಗ್ತಲ್ಲ. ಉಡುಪಿನಲ್ಲಿ ಫೋಟೋ ವಿಡಿಯೋ ಸಮೇತ ಎಲ್ಲಾ ಕಡೆ ಕುಂದಾಪುರಲ್ಲಾಗ್ಲಿ, ಇದು ಮೊನ್ನೆ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಾಗ್ಲಿ ನಡೀತಾ ಇದೆ ಅಂತ ತುಂಬಾನೇ ನಮಗೆ ಫೋನ್ಗಳು ಮತ್ತೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದನ್ನ ನಮ್ಮ ಏರ್ ಆಫೀಸರ್ಸ್ ಕೇಳ್ತಾರೆ, ಮತ್ತೆ ಇದರಿಂದ ಲೋಕಾಯುಕ್ತದವ್ರು ಬೀಳ್ತಾರೆ, ಇದರಿಂದ ಪತ್ರಕರ್ತರು ಬೀಳ್ತಾರೆ. ತುಂಬಾ ಪತ್ರಕರ್ತರು ಫೋನ್ ಮಾಡ್ತಾ ಇದ್ದಾರೆ. ಟೈಮಿಂಗ್ಸ್ ಕೇಸು, ಮತ್ತೆ ಕುಡಿದು ಬೆಳಗ್ಗೆ ಹೊತ್ತು ರೋಡಲ್ಲಿ ಮಲಗಿರ್ತಾರೆ. ಇವಾಗ ನಾರ್ತ್ ಕರ್ನಾಟಕ ಲೇಬರ್ಸ್ ಬಂದಿರ್ತಾರೆ, ಅದು ಅವ್ರಿಗೆಲ್ಲ ನಾವೇನ್ ಇರೋದೇ ಇಲ್ಲಿ ನಾವು ಪ್ರಮೋಟ್ ಮಾಡೋದು ಸರ್ಕಾರದ ರೆವಿನ್ಯೂ. ಕುಡಿಬೇಡ ಅಂತ ಹೇಳಿ ಕುಡಿದ್ಬಿಟ್ಟು ಅವ್ರು ಮಲಗಲಿಕ್ಕೆ ಜಾಗ ಎಲ್ಲ ಫುಟ್ಪಾತ್ ಮೇಲೆ ಮಲಗಿರ್ತಾರೆ. ಬಸ್ಸು ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಆ ಶಬ್ದಕ್ಕೆ ಪಕ್ಕಕ್ಕೆ ಬಿದ್ದು ಸತ್ತರೆ ಮೆಡಿಕಲ್ ಮಾಡಿಸಿದ್ರೆ ಅವ್ನು ಕುಡಿದಿದ್ದಾನೆ ಅಂತ ಬಂದ್ರೆ ಅವ್ನ ರಸ್ತೆ ಮೇಲೆ ಬಾರ್ದು ಕುಡಿದಿರೋದು ಸತ್ತಿರೋದು ಲೆಕ್ಕಕ್ಕೆ ಬರಲ್ಲ, ಕುಡಿದಿರೋದು ಲೆಕ್ಕಕ್ಕೆ ಬರುತ್ತೆ. ಸೊ ನಾವು ಎಷ್ಟು ಜಾಗೃತೆಯಿಂದ ಕುಡಿಸ್ತೀವೋ ಅವ್ರ ಜೀವನ ನಮ್ಮ ಕೈನಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಬಗ್ಗೆಲ್ಲ ನೀವು MLAಗಳು, ಕಾರ್ಪೊರೇಟರ್ಗಳು, ಕೌನ್ಸಿಲ್ಗಳ ಹತ್ರ ಮಾತಾಡಿ ಕುಡಿದ್ಮೇಲೆ ಅವ್ರು ಮಲ್ಕೊಳ್ಳೋವಾಗ ಏನ್ ಕ್ರಮ ತಗೋಬೇಕು ಅಂತ ನಿಮ್ಮಂತದಲ್ಲಿ ಮಾಡಿ. ಈ ವಿಷಯ ನಮಗ್ ಬರಲ್ಲ, ಪೊಲೀಸ್ ಅವ್ರಿಗೆ ಬರುತ್ತೆ, ನಿಮಗ್ ಬರುತ್ತೆ, ರಾಜಕೀಯದವ್ರಿಗೆ ಬರುತ್ತೆ. ಬಟ್ ಆದ್ರೆ ಎಲ್ಲ ಒತ್ತಡ ಕುಡಿದಿರೋದ್ರಿಂದ ಇಲಾಖೆ ಮೇಲೆ ಆಗ್ತಾ ಇದಾರೆ. ನೀವು ನೋಡ್ತಾ ಇದ್ದೀರಾ, ಈ ನಡುವೆ ಪೇಪರ್ ಫೋನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ. ನಮಗೆ ತುಂಬಾ ಒತ್ತಡ ಬರ್ತಿದೆ ಮಾರ್ನಿಂಗ್ ಟೈಮಿಂಗ್ಸ್ ಬಗ್ಗೆ, ಮತ್ತೆ ರೇಟ್ ಬಗ್ಗೆನೂ ಅಷ್ಟೇನೆ. ಬೀರ್ದು ಹಿಂದೆ ಮುಂದೆ ಆಯ್ತು, ರೇಟ್ಗಳ ವ್ಯತ್ಯಾಸ ಆಯ್ತು, ನೀವೆಲ್ಲ ಹಳೆ ರೇಟ್ಗೆ ಮಾರ್ತಾ ಇದ್ರೆ ನಾನು ಸುಮ್ಮನೆ ಎಷ್ಟೋ ಜನ ನಿಮ್ಗೆ ಹೇಳಕ್ ಬರ್ತಾರಲ್ಲ, ತುಂಬಾ ಫೋನ್ಗಳು ಬರ್ತೀವಿ, ಎಲ್ಲರಿಗೂ ಅವೇರ್ನೆಸ್ ಬಂದಿದೆ. ಸರ್ ಆ ಅಂಗಡಿ ಹಿಂಗ್ ಕೊಡ್ತಾನೆ, ಇವಾಗ ನಾವೆಲ್ಲ ಹೇಳಿ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಸೊ ಇದು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ ಅಂತ ನೀವು ಅನ್ಕೋಬೇಡ. ಬಂದ್ರು ಕೂಡ ನಾವು ಏನೋ ನಡ್ಕೊಂಡು ಹೋಗ್ತಿದ್ಯಲ್ಲ ಅಂತ ಮಾಡ್ತೀವಿ. ಕೆಲವರು ಅದ್ರ ಹಿಂದೆ ಬಿದ್ದು ಬಿಡ್ತಾರೆ. ಸೊ ಅವಾಗ ನಾವು ಆನ್ಸರ್ ಕೊಡ್ಲೇಬೇಕಾಗಿದೆ. ನಾವು ಏನಾದ್ರು ಫೋನ್ ರೆಸ್ಪಾಂಡ್ ಮಾಡಿದ್ರೆ ದೊಡ್ಡವ್ರ ತನಕ ಹೊರಟೋಗ್ತಾರೆ. ಸೊ ಅಂಗಡಿಗೆ ನಿಮ್ಗೆ ಯಾವ್ದು ಇದು ಇನ್ಸ್ಪೆಕ್ಷನ್ ಕಳ್ಸೋದು ನಿಮ್ಗೆ ಕೋಪ ಏನೋ ಉದ್ದೇಶಪೂರ್ವಕವಾಗಿ ಬಂದಿದ್ದಾರೆ ಅಂತ. ನಾನು ಇಲ್ಲಿವರೆಗೆ ಇಷ್ಟದಲ್ಲಿ ನಾನು ಯಾವ ಅಂಗಡಿಗಳಿಗೆ ಹೋಗಿ ಉದ್ದೇಶಪೂರ್ವಕ ಇನ್ಸ್ಪೆಕ್ಷನ್ ಮಾಡಿ ಕೇಸ್ ಹಾಕಿ ಅಂತ ಹೇಳ್ತಾನೆ ಇಲ್ಲ. ಸರ್ಕಾರದ ರೆವಿನ್ಯೂ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಮತ್ತೆ ಫೈನ್ ಅಮೌಂಟ್ ಕೂಡ ನಿಮ್ಗೆ ಗೊತ್ತಿದೆ, ಏನಾಗ್ತಾ ಇದೀನಿ, ಒಂದನೇ ಕೇಸ್ಗೆ ಎಷ್ಟು, ಎರಡನೇ ಕೇಸ್ಗೂ ಅಂತ ಎಲ್ಲ ಗೊತ್ತಿದೆ. ಹಂಗಂತ ಇಲ್ಲಿ ಏನು ನಾವು ನಿಮ್ಗೆಲ್ಲ ಸಡಿಲ ಬಿಟ್ಟಿದೀವಿ ಅಂತಲ್ಲ. ನೀವಿದ್ರೆ ನಾವು ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಹಂಗೆ ನೀವು ಕೂಡ ನಾವಿದ್ರೆ ಇಲಾಖೆ ಅನ್ಕೊಂಡು ಕೆಲಸ ಮಾಡ್ತಾ ದಯವಿಟ್ಟು ಅರ್ಥ ಮಾಡ್ಕೊಂಡು ಸುರಕ್ಷತೆ ದೃಷ್ಟಿಯಿಂದ ಇರಿ.